ಓಂ ನಮೋ ಸತ್ಯವತಿಯನ್ನು ತಿಳಿಸಬರಲೆಂದು ಪಾವಕರಾಕ್ಷಲಾಯ ಹುತವಾಹನವೈದೋರೆ ನುಡಿಸಿದನವರ ವಿನಯದಲ್ಲಿ ವಂದಿಸಿಕೊಂಡಿದ್ದೇನೆ. ಸ್ವಲ್ಪ ಇಲ್ಲಿ ಬನ್ನಿ. ಅಲ್ಲಿ ಅವರಿದ್ದಾರೆ, ಮಾತಾಡು. ಮಾತಾಡ್ಲಿಕ್ಕೆಲ್ಲ ಅವರಿಗೆ ಮತ್ತೆ ಕೈಯಿಂದ ಎಂತ ಆಗುದಿಲ್ಲ, ಮಾತಾಡ್ಲಿಕ್ಕಿರುದು ಆ ಜನ. ಅದಕ್ಕೆ ಅಂದಾಜಾಗಿದೆ ಈಗ ಕೈ ಕಾಲಲ್ಲಿ ಕೂರುದಿಲ್ಲ. ಮಾವ, ನಾನು ಯಾರು? ಅಳಿಯ ದೇವರು, ಹೌದಾ? ಇದು ಮನ ಯಾರದು? ಅಗ್ನಿದೇವ ಅಂತ ಪ್ರಾರ್ಥನೆ. ಅತ್ತೆಯ ಮನೆ ಅಷ್ಟೇ. ಯಾರ ಮನೆ ಅಂತ ಗೊತ್ತಾಯ್ತಾ? ಅತ್ತೆ ಮಾವನ ಮನೆ. ಅತ್ತೆ ಮನೆ. ಇಲ್ಲಿ ಅತ್ತೆ ಮನೆ. ಅಗ್ನಿದೇವ ಅಂತ ಸ್ತುತಿ, ಅಗ್ನಿದೇವ ಅಂತ ಸ್ತುತಿ ಮಾಡಿದ್ಯಾರು? ನೀವು ಅವರ? ನನಗೆ ಎರಡೆರಡು ಸ್ವರ ಕೇಳಿ. ಇಬ್ರ? ನಾನು ನಿಮ್ಮ ಮಗಳ. ಹಾಗೆ ಅಲ್ವಾ ಈ ಪುರೋಹಿತ ಹೇಳಿದ? ಹಾಗೆ ಅಲ್ವಾ? ಎಲ್ಲ ಕೆಲಸ ಮಾಡಿ ಆದ್ಮೇಲೆ ಬ್ರಹ್ಮರ್ಪಣೆ ಮಾಡಿ ಬಿಡುವಾಗ ಮುಟ್ಟು ಮಗ, ಮುಟ್ಟು ಮುಟ್ಟು ಗಂಡನನ್ನು ಮುಟ್ಟು, ಅಷ್ಟೇ ಅಲ್ವಾ? ಹೆಂಗಸರಿಗೆ ಅಷ್ಟೇ ಕೆಲಸ ಅಲ್ವಾ? ಮತ್ತೆಲ್ಲ ಗಂಡಸರಿಗೆ ಅಲ್ವಾ? ನಾ ಮಾತಾಡ್ಲಿಕ್ಕೆ ಬಂದಾಗ ಅವರಲ್ಲಿ ಮಾತಾಡೋದು, ಮತ್ತೆ ನಮಗೆ ಮುಟ್ಟೆ ಅಲ್ವಾ? ನಾ ಮಾತಾಡ್ಲಿಕ್ಕೆ ಬರುವಾಗ ಅವರಲ್ಲಿ ಮಾತಾಡಿದ್ದೇ ಇರ್ತಾರೆ ನೀವು. ಅದಕ್ಕೆ ಹೇಳಿದ್ರೆ ನಾನು ಅಷ್ಟಕ್ಕೆ ಮಾತಾಡ್ಲಿಕ್ಕೆ ಇಬ್ಬರು ಕರ್ತದಂತ ಕೇಳಿದ್ರೆ ಏ ಗ್ರಾಚಾರವೇ, ನಿಮ್ಮ ಮಧ್ಯದಲ್ಲಿ ನಾನು ಬಂದನಲ್ಲ. ಅದು ಮುಟ್ಟು ಇದು ಬೇಕು ಅಂತ ನೀನೇ ಅಲ್ವಾ ಆಯ್ಕೆ ಮಾಡಿದ್ದು? ಇದು ಬೇಕು ಅಂತ ಅಲ್ಲಲ್ಲ. ನಾನು ಒಂದು ಹೇಳ್ತೇನೆ ಅತ್ತೆ, ಒಂದು ಹೇಳ್ತೇನೆ. ಒಂದಾ ನಮ್ಮನ್ನು ಕರೆಯಬಾರ್ದು, ಕರೆದ ಮೇಲೆ ಅಪಮಾನ ಮಾಡಬಾರ್ದು. ಇಲ್ಲ, ಅಪಮಾನ ಅಲ್ಲ, ನಿನಗೆ ಬಹುಮಾನ ಇದೆ. ಎಂತದ್ದು ಬಹುಮಾನ? ಮಗಳ ಗಂಡ ಒಂದು ಅಪರೂಪ. ಅಲ್ಲ, ಪುರೋಹಿತರು ಕೊನೆಗೆ ನೀರು ಹಾಕ್ಲಿಕ್ಕೆ ಆಗುವಾಗ ಮುಟ್ಟು ಅಂತ ಅವಳಲ್ಲಿ ಯಾಕೆ ಹೇಳುದು ಗೊತ್ತುಂಟ? ಕೊನೆಗೆ ದಕ್ಷಿಣೆಯು ಅವಳೇ ತೆಗೆದುಕೊಡ್ಬೇಕಲ್ಲ, ಅದಕ್ಕೆ ಕೊನೆಗೆ ಮುಟ್ಟು ಮುಟ್ಟು.
ಅಂದ್ರೆ ಇಬ್ರು ದಕ್ಷಿಣೆಗೆ ಬೇಕಾಗಿ ಹೆಣಗಾಡುವುದೇ ಇಲ್ಲ. ನಾನು ಮಾತಾಡ್ತೇನೆ ಮಗ. ಅಲ್ಲಲ್ಲ, ಒಂದು ಮಗಳ ಗಂಡ ಮನೆ ಅಳಿಯ ಮನೆಗೆ ಬರುವಾಗ ನಾವೊಂದು ಸ್ವಾಗತ ಸಿಗ್ತದೆ ಅತ್ತೆಯಿಂದ ಎಂತದ್ದು ಮಾವನಿಂದ. ಸ್ವಾಗತ ಇಲ್ಲಿ? ಹಾ. ಇಲ್ಲಿ ಸೂತಕದ ಮನೆ. ನಿನ್ನ ಭಾವ ಸತ್ತು ಸುಮಾರು ದಿವಸ ಆಗಲಿಲ್ಲ. ಭಾವ ಸತ್ತದಲ್ವಾ? ಆಮೇಲೆ ನನ್ನನ್ನು ಕರೆದದ್ದು. ನಿನ್ನ ಇಲ್ಲಿ ಅಪ್ಪ ಒಂದು ಅಪರೂಪಕ್ಕೆ ಬಂದ ಅಗ್ನಿದೇವನನ್ನು ನೀವು ಉಪಚರಿಸುವುದು ಬೇಡ. ಮಾರಪ್ಪ ಹೇಗಿದ್ಯಾ ಹಾಗಾದ್ರೂ ಕೇಳ್ಬೋದಲ್ಲ. ಈಗ ಇದು ಸೂತಕದ ಮನೆ ಮಾತ್ರ ಅಲ್ಲ, ನಿಮ್ಮ ಇಬ್ಬರ ಮುಖದಲ್ಲಿಯೂ ಸೂತಕ ಕಾಣ್ತದೆ. ಅಯ್ಯೋ ಹೌದು, ನೀನು ನಮ್ಮ ಈ ಮನೆಯಲ್ಲಿ ಈ ಅತ್ತೆ ಮನೆ ನೋಡಿ, ಅತ್ತೆ ನೋಡಿ, ಶಶಿಯ ಹಾಗೆ ಶೋಭಿಸ್ತಾ ಇರುವವಳವರು. ಅವರ ಮುಖ ನೋಡಿ, ರಾಹು ಸೋಕಿದ ಚಂದ್ರಮನ ಹಾಗಾಗಿ. ಯಾಕಂದ್ರೆ ಈ ಪ್ರಕಾಶಕ್ಕೆ ಜಯ ಸರಿ ಸಿಗ್ಲಿಲ್ಲ. ಪ್ರಕಾಶಕ್ಕೆ ಜಯ ಸರಿ ಒದಗಲಿಲ್ಲ. ಇತ್ತೀಚೆಗೆ ಅಗ್ನಿದೇವನೇ, ಇತ್ತೀಚೆಗೆ ಅವಳು ಎಷ್ಟು ಸಪುರಾಗಿದ್ದಾರೆ ಕೇಳಿದ್ರೆ ಅವಳಿಗೆ ಯಾವ ರವಿಕೆಯೂ ಆಗುವುದಿಲ್ಲ. ಹೌದಾ? ಅದ್ಯಾಕೆ ಹಾಗಾಯಿತು? ಬೇಸರ. ಅಲ್ಲ, ನಿಮ್ಮ ವಿಷಯ ಅದೇ ನಮಗೆ ಗೊತ್ತಿಲ್ಲ. ಅಗ್ನಿದೇವ ಅಂತ ಸ್ತುತಿ ಮಾಡಿದವರು ನೀವು. ಮನೆ ಬಾಗಿಲಿಗೆ ಬಂದ ನನ್ನಲ್ಲಿ ಮಾತಾಡಿಸದೆ ಮಾತಾಡ್ತೇನೆ ನಾನು. ಎಂತದ್ದು ಮಾತಾಡುದು? ಇದು ಮಾತಾ? ನೋಡು. ಒಂದು ಮಾತಿನಲ್ಲಿ ಸ್ವಾರಸ್ಯವೋ ಸಂತೋಷವೋ ಯಾವುದು ಕಾಣುವುದಿಲ್ಲ. ಒಂದು ಕಾಟಾಚಾರಕ್ಕೆ ಮಾತಾಡಿದ ಹಾಗೂ. ಸೂತಕದ ಮನೆ. ಸೂತಕದ ಮನೆ. ಎಂತದ್ದು ಕೇಳು. ಹಾ, ಇರ್ಲಿ. ಯುಧಿಷ್ಠಿರ ಅಶ್ವಮೇಧವನ್ನು ಕೈಗೊಂಡು ಅರ್ಜುನನ ಮುಖದ್ವಾರ ಕುದುರೆಯೇ ಇಲ್ಲಿವರೆಗೆ ಬಂತು. ಅದಕ್ಕೆ ನಿಮಗೆ ಬೇಸರ? ನಿನ್ನ ಭಾವನಾದಂತಹ ಪ್ರವೀರ ಕುದುರೆಯನ್ನು ಕಟ್ಟಿದ. ಹ್ಮ್ ನನ್ನಲ್ಲಿ ಬಂದು ಹೇಳಿದ, ಕಟ್ಟಿ ಹಾಕಿದ್ದೇನಪ್ಪ ಅಂತ. ಹ್ಮ್ ಬೇಡ ಮಗ, ದೊಡ್ಡವರ ವಿಷಯ, ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಇವಳು ಗಾಳಿ ಹಾಕಿದ್ದು. ಯಾರು? ನಿನ್ನ ಅತ್ತೆ. ಅತ್ತೆ. ಹೌದು. ಹಾ, ಏನಂತ? ಅವ ಹೋಗುವುದಕ್ಕೆ ತಯಾರಾದ. ಹಾ. ನಾನು ಹೋದೆ. ಹಾ. ನಾನು ಯುದ್ಧದಲ್ಲಿ ಸೋತೆ, ನಿನ್ನ ಭಾವ ಸತ್ತ. ಹ್ಮ್ ಈಗ ಕಪ್ಪ ಕೊಡುವ ಅಂತ ನಾ ಹೇಳಿದ್ರೆ ಆಗುದಿಲ್ಲ. ಹಾ. ಬರ್ಲಿ ಅಗ್ನಿ, ಬರ್ಲಿ ಅಗ್ನಿ, ಬರ್ಲಿ ಅಗ್ನಿ ಅಂತ ಹೇಳ್ತಾಳೆ ಅವಳು. ಅಲ್ಲ, ಬರ್ಲಿ ಅಂತ ಹೇಳಿದ್ದು, ಬಂದ ಮೇಲೆ ಅಗ್ನಿಯಲ್ಲಿ ಮಾತಾಡುದಿಲ್ಲ ನೀವು. ಇನ್ನು ನೀನು ಮಾತಾಡಾಯ್ತಾ? ಅಂದ್ರೆ ನಿಮ್ಮ ಈ ದುಃಖಕ್ಕೆ ಕಾರಣ, ನಿಮ್ಮ ಈ ಮುಖ ಕಳಾಹೀನವಾಗುವುದಕ್ಕೆ ಕಾರಣ ಧರ್ಮರಾಯನ ಕುದುರೆಯನ್ನು ಕಟ್ಟಿದ್ದು. ಹೌದು. ಕಟ್ಟಿದ ಕಾರಣವೇ ನನ್ನ ಭಾವ ಸತ್ತಿದ್ದಾನೆ. ಹೌದು. ಹಾಗಾಗಿ ನೀವೀಗ ದುಃಖಿಸಿ ನನ್ನನ್ನು ಕರ್ದದ್ದು. ಹೌದು. ಯಾರ ಅಶ್ವಮೇಧದ ಕುದುರೆ ಕಟ್ಟಿದ್ದು ನೀವು? ಯಾರದು? ಪಾಂಡವರಲ್ವೇ? ಹೌದು. ಅವ್ರು ಯಾರು ಮಾವ? ಯಾರು? ಶ್ರೀನಿವಾಸನ ದಯದಿ ಆ ಈ ಯಾಗವ Show
ನಿಮ್ಮ ಅಳಿಯನಾಗಿ ಅಲ್ಲ, ಅಗ್ನಿದೇವನಾಗಿ ನಾನೊಂದು ಮಾತು ಹೇಳ್ತೇನೆ. ಹೇಗೆ? ದೃಷ್ಟಿಪೂತಂ ನ್ಯಸೇತ್ ಪಾದ. ಹೌದು. ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ತಣ್ಣೀರನ್ನಾದರೂ ತರಿಸಿಕೊಡಿಬೇಕು. ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ, ವಿವೇಚನ ಶಕ್ತಿ ಬೇಕು. ನನ್ನ ಮಾವ ವಿವೇಚನೆ ಉಳ್ಳವರು ಅಂತ ನಾನು ಭಾವಿಸಿದೆ. ಕೆಲವು ಸಲ ಜೋರು ತಣ್ಣಗಿದ್ರೆ ಬಿಸಿಯ ಅನುಭವವನ್ನೇ ಕೊಡ್ತದೆ, ಅದನ್ನು ಸ್ವಲ್ಪ ತಣಿಸಬೇಕು ಅಲ್ವಾ? ಈಗ ಕೆಲವು ಸಲ ನೀರು ಜೋರು ತಣ್ಣಗಾದ್ರೆ ಗಟ್ಟಿ ಗಟ್ಟಿ ಆಗ್ತದೆ. ಹೌದು. ಈಗ ತಣ್ಣಗೋ ಬಿಸವೇ ನನಗೆ ಗೊತ್ತಾಗುದಿಲ್ಲ. ಬಂದದ್ದು ಅಶ್ವಮೇಧದ ಕುದುರೆ. ಹೌದು, ಕುದುರೆ ಕುದುರೆ. ಯಾರ ಕುದುರೆ? ನೀವು ಅಲ್ಲಿ ನೋಡುದು ಬೇಡ, ಇಲ್ಲಿಗೆ ಬಂದ ಕುದುರೆಯ ಬಗ್ಗೆ ಮಾತಾಡುವ. ಆಯ್ತು, ಇಲ್ಲಿದ್ದ ಕುದುರೆ ಬೇಡ ಬಿಡು. ಕೃಷ್ಣ ಕೃಪಾ ಪೋಷಿತರಾದಂತಹ ಪಾಂಡವರು ರಚನೆ ಮಾಡಿದಂತಹ ಅಥವಾ ನಿಯೋಜನೆ ಮಾಡಿದ ಅಶ್ವಮೇಧದ ಕುದುರೆ. ಹೌದು, ಅವರು ಸಂಕಲ್ಪ ಮಾಡಿದ, ಅವರ ಸಂಕಲ್ಪ. ಧರ್ಮರಾಯನಿಗೆ ಚಿಂತೆ, ಶೋಕ, ಆ ಶಂಕೆ ಬಂದಂತಹ ಕಾಲಕ್ಕೆ ಶಂಕೆ ಬಾದರಾಯಣರೇ ಬಂದು ಅಶ್ವಮೇಧ ಮಾಡಬೇಕು ಅಂತ ಹೇಳಿದ್ದು. ಹೌದು, ಋಷಿವಾಕ್ಯ. ಆಮೇಲೆ ಕೃಷ್ಣನನ್ನು ಕರೆಸಿ ವಿಷಯ ಹೇಳಿದಾಗ ಹಾಗೆ ಮಾಡಬಹುದು ಅಂತ ಹೇಳಿದ ಶ್ರೀಕೃಷ್ಣ ಸ್ವಾಮಿ. ಶ್ರೀನಿವಾಸ ಅಲ್ವಾ? ದೈವ ಸಂಕಲ್ಪ. ಆಮೇಲೆ ಪಾಂಡವರ ಸಂಕಲ್ಪ. ಈ ಮೂರೂ ಸಂಕಲ್ಪವು ಒಟ್ಟಾಗಿ ಧರ್ಮ ಸಂಕಲ್ಪ, ಋಷಿ ಸಂಕಲ್ಪ, ಆಮೇಲೆ ದೇವ ಸಂಕಲ್ಪ. ಈ ಸಂಕಲ್ಪವನ್ನು ಒಳಗೊಂಡಂತ ಅಶ್ವಮೇಧದ ಕುದುರೆ ನಮ್ಮಲ್ಲಿಗೆ ಬಂದದ್ದು. ಹಣೆಯಲ್ಲಿರಬಹುದಪ್ಪ, ಬಲ್ಪುಳ್ಳವರು ಕಟ್ಟಿ ಕಾದಬೇಕು, ಆದ್ರೆ ವಿವೇಚನೆ ಉಳ್ಳಂತ ನಾವು ಆಲೋಚನೆ ಮಾಡಬೇಕು. ಮಾಡಬೇಡ. ನಮಗೆ ತಲೆಯಲ್ಲಿ ತಿರುಳು ಇದ್ರೆ, ನಮಗೆ ಮೆದುಳು ಇದ್ರೆ, ಮೊದಲನ ಅಕ್ಷರವು ಸಮೇತ ಇದ್ರೆ, ಧೂಳು ಮಾತ್ರ ಅಲ್ಲದೆ ಇದ್ರೆ, ಮೆದುಳು ಇರುವವರು ಆಲೋಚನೆ ಮಾಡಬೇಡ. ಗೊತ್ತಾಗ್ತದೆ ನಮಗೆ, ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಲಿಲ್ಲ. ನನ್ನ ಭಾವ ಪ್ರವೀರ ಬಿಸಿ ರಕ್ತದ ತರುಣ, ಅವನಿಗೆ ಏನು ಗೊತ್ತಾಗುತ್ತೆ? ಅವನ ಅಮ್ಮನಿಗೂ ಬಿಸಿಯ ಅಲ್ಲ ಹೇಳಿದ್ದು ನಾನು. ಈಗ ನಾನು ಮಾತಾಡಿದ್ರು ನೀವು ಕೇಳಬೇಕು. ಅಳಿಯನಾಗಿ ಅಲ್ಲ, ಅಗ್ನಿ ದೇವನಾಗಿ ಮಾತಾಡುದು. ಅವ ತರುಣ ತಿರುಗಾಟಕ್ಕೆ ಹೋದ, ಒಂದು ಕುದುರೆ ಸಿಕ್ಕಿತು. ಯುವಕನಿಗೆ ಕುದುರೆ ಕಂಡಾಗ ಏನೋ ಒಂದು ಹುಚ್ಚು ಪ್ರಾರಂಭ ಆಯ್ತು. ಜೊತೆಯಲ್ಲಿ ಕುದುರೆಯೂ ಇತ್ತು ಅಲ್ವಾ? ಹೆಂಡತಿ ಕುದುರೆಯನ್ನು ಕಟ್ಟಿದ. ಆಮೇಲೆ ಒಂದು ನಿಮ್ಮಲ್ಲಿ ಹೇಳಿದ ಅಶ್ವಮೇಧ, ಪಾಂಡವಾಶ್ವಮೇಧದ ಕುದುರೆ, ಅದನ್ನು ಕಟ್ಟಿದ್ದಾನೆ, ಯುದ್ಧಕ್ಕೆ ಹೋಗುವ ಎಂಬ ಹಾಗೆ ಹುಡುಗನಾದಂತಹ ಪ್ರವೀರ ಹೇಳುವಾಗ ಒಬ್ಬ ಅರಸನಾಗಿ, ಮಗನ ತಂದೆಯಾಗಿ, ಅಗ್ನಿದೇವನ ಮಾವನಾಗಿ ನೀವು ಆಲೋಚನೆ ಮಾಡಬೇಕಿತ್ತು. ಹೇಳಿದ್ದೇನೆ ನಾನು ಬೇಡ ಅಂತ ಹೇಳಿದ್ರಿ. ಬೇಡ, ನೀವು ಆಲೋಚನೆ ಮಾಡುದು ಬೇಡ. ನಮ್ಮ ಮನೆಯಲ್ಲಿ ದೇವತೆ ಇರ್ಲಿಲ್ವಾ? ಇದ್ರು. ನಮ್ಮ ಅತ್ತೆ ಇರ್ಲಿಲ್ವಾ? ಇದ್ರು. ಎಂತಹ ಶಾಂತ ಸ್ವರೂಪಿ, ಕ್ಷಮಾಗುಣ ಸಂಪನ್ನೆ, ಭೂದೇವಿಗಿಂತಲೂ ಕ್ಷಮೆಯನ್ನು ಹೊಂದಿದಂತಹ ಮಮತಾಮಯಿ. ಏನು ನನಗೆ ಮಾತಾಡ್ಲಿಕ್ಕಿಲ್ವಾ? ನೀನು ಅವಳನ್ನೊಂದು 2 ವಾಕ್ಯದಲ್ಲಿ ಹೇಳಿದ್ಯಲ್ಲ. ಹೌದು, ಕ್ಷಮಾಗುಣ ಸಂಪನ್ನೆ ಅಂತ. ಆಗ ಕೂತ್ಕೋ ಅಂತ. ಯಾವ ಮನೆಯಲ್ಲಿಯೂ ಮಗನೇ ಹೆಂಗಸರನ್ನು ಹೊಗಳದೇ ಇದ್ರೆ ಕೂತುಕೊಳ್ಳಿಕ್ಕೆ ಯಾರೂ ಹೇಳುವುದಿಲ್ಲ. ಅಳಿಯನಾಗಿ ನನಗೆ ಗೊತ್ತಿಲ್ವಾ? ಅತ್ತೆ ಮನೆಗೆ ಬಂದಾಗ ಅತ್ತೆಯನ್ನು ಹೊಗಳಿದ್ರೆ ಮಾತ್ರ ಅಳಿಯನಿಗೆ ಸರಿಯಾದ ಮರ್ಯಾದೆ ಸಿಗುವುದು. ಮಾವನನ್ನು ಹೊಗಳಿದ್ರೆ ಎಂಥದ್ದು ಸಿಗುವುದಿಲ್ಲ. ನಾನು ಹೊಗಳಿ ಹೇಳಿದ್ದಲ್ಲ, ಅವರಷ್ಟು ಸಮಾಧಾನಿ, ವಿವೇಚನ ಶಕ್ತಿ ಉಳ್ಳವರು. ಬನ್ನಿ ಇಲ್ಲಿ ಬನ್ನಿ, ನಿಮ್ಮಲ್ಲಿ ಮಾತಾಡುದು ನಾನೀಗ. ಅಂತಹ ಪ್ರಾಜ್ಞರಾದ ಬುದ್ಧಿವಂತರಾದಂತಹ ಅತ್ತೆಯಲ್ಲಿ ಒಂದು ಮಾತನ್ನು ಕೇಳಬೇಕಿತ್ತು. ನೀವು ಕೇಳ್ತಿದ್ರೆ ಆಗ್ಲೇ ಹೇಳ್ತಿದ್ರು, ಇಂತಹ ದುಡುಕು ಬೇಡ, ಮಗನಿಗೆ ಬುದ್ಧಿ ಇಲ್ಲ, ತಂದೆ ತಾಯಿಗಳಾದ ನಾವು ಆಲೋಚನೆ ಮಾಡಬೇಕು, ಕಟ್ಟಿದ ಕುದುರೆಯನ್ನು ಬಿಡುವ. ಪಾರ್ಥ ಮಾಡುವುದು, ಪಾಂಡವರು ಮಾಡುವುದು ಧರ್ಮ ಕಾರ್ಯ, ಲೋಕಕ್ಷೇಮಕ್ಕಾಗಿ ಮಾಡುವಂತಹ ಕಾರ್ಯ. ಕ್ಷತ್ರಿಯರಿಗೆ ಬಲ ಉಂಟು ಅಂತ ಹೇಳಿ ಅಧರ್ಮಿಗಳಾಗಿ ನಾವು ವರ್ತಿಸಬಾರದು. ಧರ್ಮ ಕಾರ್ಯಕ್ಕೆ ಧರ್ಮಾತ್ಮರಾದ ನಾವು ಸಹಕಾರ ಮಾಡಬೇಕು ಎಂಬ ಹಾಗೆ ಕರಣೇಶು ಮಂತ್ರಿಯಾದಂತಹ ಗಂಡನಿಗೆ ಮಂತ್ರಿ ಸ್ಥಾನದಲ್ಲಿ ಇರುವಂತಹ ಕ್ಷಮಾಗುಣ ಸಂಪನ್ನೆ ನಮ್ಮ ಅತ್ತೆ ಹೇಳುತ್ತಿದ್ದರು. ಅವರ ಮಾತನ್ನು ಕೇಳದೆ ಹುಡುಗ ಹೇಳಿದಂತಹ ಮಾತನ್ನು ಕೇಳಿ ಪಾಂಡವರಲ್ಲಿ ಮಧ್ಯಮನಾದಂತಹ ಅರ್ಜುನ, 3 ಲೋಕದ ಗಂಡ, ದಶನಾಮವನ್ನು ಹೊಂದಿದವ, ಪಾರ್ಥ ಏವೋ ಧನುರ್ಧರಃ, ಪಾಂಡವರಲ್ಲಿ ನಾನೇ ಅರ್ಜುನ ಎಂಬ ಹಾಗೆ ಕೃಷ್ಣ ಹೇಳಿದ್ದಾನಂತೆ. ನರನಾರಾಯಣರಲ್ಲಿ ಭೇದ ಇಲ್ಲ. ಅಂತಹ 3 ಲೋಕದ ಅರ್ಜುನನಲ್ಲಿ ಸೆಣಸಾಡುವುದಕ್ಕೆ ಅವರನ್ನು ಕಳುಹಿಸಿ ಧರ್ಮಕ್ಕೆ ಪ್ರವೀರನನ್ನು ಕೊಂದಿರಿ. ಮಗ ಸತ್ತ ಮೇಲೆ ಇನ್ನೇನು ಮಾಡುವಂತ ಆಲೋಚನೆ ಮಾಡಿ ನನ್ನನ್ನು ಕರೆದ್ರಿ. ಆಲೋಚನೆ ಮಾಡದೆ, ಬುದ್ಧಿಗೆ ಕೆಲಸ ಕೊಡದೆ ದುಡುಕಿದ್ರೆ ಏನಾಗುತ್ತದೆ ಅಂತ ಗೊತ್ತಾಯ್ತಲ್ಲ. ಅಗ್ನಿದೇವನೇ, ಬತ್ತಿಗೆ ಬೆಂಕಿ ಹಿಡಿದಿದೆ, ನೋಡುವ ಎಲ್ಲಿಗೆ ಹೋಗ್ತದೆ ಅಂತ. ನಂದಿಸುವುದ ಕೆಲವು ನಾನು ಬಂದದ್ದು. ಅತ್ತೆ ಕೇಳಬಹುದಿತ್ತಲ್ಲ, ಅವರು ಹೇಳ್ತಿದ್ರಲ್ಲ ನಿಮಗೆ, ಯಾಕೆ ಹೀಗೆ ಮಾಡಿ? ಶ್ರೀಯುತರು ಇಲ್ಲಿ ಬನ್ನಿ. ಯಾಕಂದ್ರೆ ಅಳಿಯ ಅಂತಾದ್ರೆ ಇಲ್ಲಿ ಬಾ ಅಂತ ಕರಿತಿದ್ದೆ ಸಲುಗೆಯಿಂದ. ನೀ ಅಗ್ನಿದೇವನಾಗಿ ವ್ಯವಹಾರ ಮಾಡಿದ್ಯಲ್ಲ ಈಗ. ಹೇಗೆ ನಾನು ಮಾತಾಡಿ? ನಾವು ಕರೆಸಿಕೊಂಡದ್ದು ನಮ್ಮ ಮನೆಯ ಅಳಿಯನನ್ನು. ಹೌದು, ಅಳಿಯನೇ ಬಂದದ್ದು ಅಲ್ವಾ? ಹೌದು. ಅಳಿಯನಾದ್ರೂ ಈಗ ಅಗ್ನಿದೇವನಾಗಿ ಉಪದೇಶ ಮಾಡ್ಲಿಕ್ಕೆ ಹೊರಟಿಯಲ್ಲ, ಅದು ಅವರಿಗೆ ಇರ್ಲಿ ಅಲ್ಲ, ಅವ್ರಿಗೆ ಹೇಳಿದ್ರೆ ನಮಗೆ ಇಬ್ಬರಿಗೆ. ನಾನು ಅದು ಹೇಳಿದ್ದಲ್ಲ, ನಾನು ಹೇಳಿದೆ ನಿಮ್ಮಲ್ಲಿ ಕೇಳಬೇಕಿತ್ತು ಅಂತ. ಅಲ್ಲ, ನನ್ನಲ್ಲಿ ಕೇಳಿದ್ರಿಂದಲೇ ಯುದ್ಧ ಆದದ್ದು. ಈಗ ಶ್ರೀಮತಿ ಜ್ವಾಲಾದೇವಿಯವರ ಉವಾಚ. ಈಗ ನೀನು
ಅಗ್ನಿಯಾಗಿ ನಾನು ಹೇಳ್ತಿ ಧರ್ಮರಾಜನ ಕುರಿತಾಗಿ ಪಾಂಡವರ ಕುರಿತಾಗಿ ಸದ್ಭಾವನೆಯನ್ನು ಹೊಂದಿಕೊಂಡು ಹೇಳ್ತಿ ಅಲ್ವಾ? ಧರ್ಮ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ, ನಾವು ಬೆಂಬಲವಾಗಬೇಕು, ಪೂರಕವಾಗಿರಬೇಕು. ಈಗ ನಾವು ಅಧರ್ಮಿಗಳಂತ ಎಲ್ಲಿಯಾದ್ರೂ ಪ್ರಚಾರ ಆಗಿದೆ? ಇಲ್ಲ. ನಾವು ಧಾರ್ಮಿಕರಲ್ವಾ? ಅಯ್ಯೋ, ಈಗ ಅವರು ಕೃಷ್ಣನ ಪೂಜಿಸುತ್ತಾರೆ, ಶ್ರೀನಿವಾಸನ ಭಕ್ತ. ಹೌದಾ? ಈಗ ನಮ್ಮಲ್ಲಿ ಏನು ದೇವರ ಕೊನೆ ಇಲ್ವಾ? ಉಂಟು. ನಾವಲ್ಲಿ ಹಚ್ಚುವ ದೀಪದಲ್ಲಿ ಪುರೋಹಿತರಿಗೆ ಒಳಗೋಗಲಿಕ್ಕೆ ಸೆಕೆ ಆಗುತ್ತದೆ ಹೇಳ್ತಾರೆ. ಯಾರದು ಪುರೋಹಿತರು? ಅಂದ್ರೆ ಅಷ್ಟು ನಾವು ಭಕ್ತಿಯನ್ನು ತೋರಿಸ್ತೇವೆ, ನಾವು ಅಷ್ಟು ದೀಪ ಪ್ರಜ್ವಲನೆ ಮಾಡುತ್ತೇವೆ, ನಾವೇನು ಕಡಿಮೆ ಅಲ್ಲ. ಇಡೀ ಮನೆಯಲ್ಲಿ ಹೋಗಿ, ಯಾಕಂದ್ರೆ ಮಗಳ ಒಟ್ಟಿಗೆ ಹೋಗಿದ್ದಾನಲ್ಲ ಅಗ್ನಿ, ಹಾಗಾಗಿ. ನಾವು ಇಲ್ಲಿ ಬನ್ನಿ, ನಾನು ಬಂದಾಗ ನೀವು ಕೂತ್ಕೊಂಡು ಮಾತಾಡುತ್ತೆ, ಇದು ಕೂತ್ಕೊಂಡು ಮಾತಾಡುವ ಕ್ಷೇತ್ರ ಅಲ್ಲ. ಹೌದೇನಾ? ಹಾಗಾದ್ರೆ ನೀನು ನಮಗೆ ಬೆಂಬಲವಾಗುವಂತ ಅಳಿಯನಾದಂತ ಅಗ್ನಿಯಾಗಿ ಬರಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿಕೊಂಡದ್ದು. ಆದ್ರೆ ನೀನು ಅಳಿಯನಾಗಿ ವ್ಯವಹರಿಸ್ತಾ ಇಲ್ಲ, ಕೇವಲ ಪಾಂಡವರಿಗೆ ಮಾತ್ರ ಉರಿಯುವ ಅಗ್ನಿ ಆಗುತ್ತಾ ಇದ್ದಿ ಅಂತ ಆದ್ರೆ ಅವರ ಅಗ್ನಿಯಾಗಿ ನಾನು ಅಗ್ನಿಯಾಗಿ ವ್ಯವಹಾರ ಮಾಡಿಕೊಂಡು ಹೇಳ್ತೇನೆ ಅಂತ ಹೇಳ್ತಿದ್ದೆ ಅಂತ ಅಪರಾಧ ಆಯ್ತಾ? ಇಲ್ಲ, ಅಪರಾಧ ಅಲ್ಲ. ನಮ್ಮ ಪಾಲಿಗೆ ನೀನ್ ಏನಾಗುತ್ತಾ ಇದ್ದಿ ಗೊತ್ತಾ? ಮಸಿ ಮಸಿ ಉರಿಯುತ್ತಿರುವಂತ ಅಗ್ನಿ ಆಗಬೇಕೆನ್ನುವಂತ ಯೋಚನೆ ನನಗಿತ್ತು. ಆದ್ರೆ ಮಸಿ ಕಂಡಾಗುದಕ್ಕೆ ಹೊರಟಿಯಲ್ಲ ನೀನು. ಮಸಿ ಆದ್ರೆ ಏನಾಗುತ್ತದೆ? ನಾನು ಉರಿಯುತ್ತಿರುವ ಅಗ್ನಿಯನ್ನು ನಂದಿಸುವುದಕ್ಕೆ ಹೋಗಿ ಸ್ವಲ್ಪ ಶಾಂತವಾಗ್ಲಿ ಅಂತ ಹೇಳಿದ್ದು. ಇಲ್ವೇ ಇಲ್ಲ. ಹೌದು, ಆ ಕಡೆಯಿಂದ ಬೆಂಕಿ ಉರಿಯುತ್ತಾ ಬರ್ತಾ ಉಂಟು ಹುಲ್ಲುಗಾವಲಲ್ಲಿ ಅಂತ ಆದ್ರೆ ಅದನ್ನು ಆರಿಸುವುದಕ್ಕೆ ಈ ಕಡೆಯಿಂದ ಬೆಂಕಿ ಕೊಡಬೇಕು. ಎರಡು ಬೆಂಕಿಗಳ ಜೊತೆಯಾದಾಗ ಬೆಂಕಿ ಆರಿ ಹೋಗುತ್ತದೆ. ಅದಕ್ಕಿಂತ ನೀರು ಹಾಕಿದ್ರು ನಂದುವುದಿಲ್ಲ. ನೀರು ಹಾಕಿದ ಅಷ್ಟು ತಕ್ಷಣದಲ್ಲಿ ಮಳೆ ಬರುವುದಿಲ್ಲ. ನಾವು ಎಣಿಸಿದಾಗೆ ಮಳೆ ಬರುವುದು ಬೇಡ, ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಹಾಗೆ ನನಗೂ ಗೊತ್ತಿದೆ. ಹಾಗಾದ್ರೆ ಈಗ ಪಾಂಡವರು ನೀನು ಹೊಗಳ್ತಾ ಇದ್ದೀಯಲ್ಲ, ಹೌದೇನಾ? ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಧಾರ್ಮಿಕರು. ಋಷಿ ಸಂಕಲ್ಪ, ದೇವ ಸಂಕಲ್ಪ, ಧರ್ಮ ಸಂಕಲ್ಪ. ಧರ್ಮಕ್ಕೆ ಬೆಂಕಿ ಬಿದ್ದು ನಿಮ್ಮ ಧರ್ಮಕ್ಕೆಲ್ಲ. ಹಾಗಾದ್ರೆ ನಾವು ಅಧಾರ್ಮಿಕರು ಎನ್ನುವಂಥದ್ದು ಎಲ್ಲಿಯೂ ಇಲ್ಲ. ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡಿದ್ದೇವೆ. ದೈವ ಬಲ ನಿಮ್ಮಲ್ಲಿ ಉಂಟು. ಹೌದೇನಾ? ಯಾಕೆ ಉಂಟು? ಎಂತದಕ್ಕೆ? ನೀವು ಅವರನ್ನು ಮದುವೆ ಆದದ್ದೇ ಅವರಿಗೆ ಇದ್ದಂತ ದೈವ ಬಲ. ಯಾರು? ನೀವು ಅವರಿಗೆ ಹೆಂಡತಿಯಾಗಿ ಬಂದದ್ದೇ ಅವರದ್ದು ದೈವ ಬಲ. ಅವರಿಗೆ ನನಗೆ ಬಲ ಅಲ್ಲ. ಇಲ್ಲದೆ ಹೋದ್ರೆ ನಿಮ್ಮನ್ನು ಮದುವೆ ಆಗುವ ಯೋಗ್ಯತೆ ಇವರಿಗೆ ಬರಬೇಕು. ಅದಕ್ಕಿಂತಲೂ ಅದು ಸಾವಿರದಲ್ಲಿ ಒಂದು ಮಾತು. ನನಗೆ ಅವಳನ್ನು ಮದುವೆ ಆದದ್ದಲ್ಲ. ಎಲ್ಲಿ ಹುಡುಕಿದ್ರು ಇಂತ ಹೆಣ್ಣು ಸಿಕ್ಕಿದ ನಿಮಗೆ? ನನಗೆ ಅವಳನ್ನು ಮದುವೆ ಆದದ್ದಲ್ಲ, ನನಗೊಂದು ದೈವವೇ ಸಿಕ್ಕಿದ್ದು. ಹೌದೌದು. ದೈವ ಅಂದ್ರೆ ದೇವರಿಗೆ ಹೇಳುದಾಗೆ ದೈವ ದೇವರು ಅಂತ. ಹೌದು. ಮಾತ್ರವೇ ಅಲ್ಲ, ಈಗ ನೀನ್ ಆಡ್ತಾ ಇದೆಯಲ್ಲ, ವಿರೋಧಿಸಿದರೆ ದೈವ ವಿರೋಧವಾಗುತ್ತದೆ ಎನ್ನುವ ಹಾಗೆ. ಹೌದು. ಇದೇ ದೇವತೆಗಳಾದಂತಹ ನಿಮಗೆ ಕಳೆದು ಹೋದಂತ ನರಕಾಸುರನ ಅಪಹೃತವಾದಂತಹ ಸಂಪತ್ತನ್ನು ಮತ್ತೆ ಶ್ರೀಕೃಷ್ಣನೇ ಒದಗಿಸಿಕೊಟ್ಟ. ಅದೇ ಸತ್ಯಭಾಮೆಯ ಜೊತೆಗೂಡಿ ಬಂದಂತಹ ಶ್ರೀಕೃಷ್ಣ ಅಲ್ಲಿ ಪಾರಿಜಾತ ಅಪಹರಣ ಮಾಡುವಾಗ ದೇವತೆಗಳಂತ ನೀವು ವಿರೋಧ ಮಾಡ್ಲಿಲ್ವಾ? ಅಂದ್ರೆ ನಮ್ಮ ಕರ್ತವ್ಯ ಅಲ್ವಾ? ಹೌದಾ? ನಮಗಿದು ಕರ್ತವ್ಯ. ಹೇಗೆ ನಿಮ್ಮ ಅಂತ ದೇವಲೋಕ ನಿಮ್ಮ ಸ್ವಕ್ಷೇತ್ರಕ್ಕೆ ಬಂದು ನಿಮ್ಮದ್ದನ್ನು ಅವರು ಪಡ್ಕೊಂಡು ಹೋಗುತ್ತಾರೆ ಅಂತ ಹಾಗೆ ನಿಮಗೆ ಹೇಗೆ ಉರಿ ಹತ್ತದೋ, ನಮ್ಮ ಕ್ಷೇತ್ರಕ್ಕೆ ಅವರು ಬರ್ತಾರೆ ಅಂತ ಆದಾಗ ನಮಗೂ ಉರಿ ಹತ್ತದ. ಕೊನೆಗೆ ನಾವು ಪಾರಿಜಾತ ಕೊಡ್ಲಿಲ್ಲ. ಕೊಟ್ಟಿದ್ದೀರಿ. ಕೊಡುವ ಮೊದಲು ಹೊಟ್ಟಾಡಿಕೊಂಡಿದ್ದೀರಲ್ಲ ನೀವು ಕೈ ಸೋತ ಮೇಲೆ ಅಲ್ವ ಕೊಟ್ಟದ್ದು ನೀವು? ಅದ್ರ ಮೊದಲು ಕೊಟ್ಟಿದ್ದೀರಾ ನೀವು? ಕೈ ಸೋತಂತಲ್ಲ, ಮತ್ತೆ ದೇವರ ಯೋಗ್ಯತೆ ಗೊತ್ತಾದ ಮೇಲೆ. ಈಗ ಇಲ್ಲಿಯೂ ಹಾಗೆ ಯುದ್ಧ ಆಗಿದೆ. ಈಗ ಇಲ್ಲಿಯೂ ಹಾಗೆ ಯುದ್ಧ ಆಗಿದೆ ಅಲ್ಲ? ಅದೇ ಹಾಗಾದ್ರೆ ಎಂತದ್ದು? ಈಗ ಇಲ್ಲಿಯೂ ಹಾಗೆ. ಈಗ ಅಲ್ಲಿಯೂ ಕೃಷ್ಣನನ್ನು ವಿರೋಧಿಸಿದ್ದೀರಾ ಇಲ್ವೋ ನೀವು? ಬಾಮೆಯನ್ನು ವಿರೋಧಿಸಿದ್ದೀರಾ ಇಲ್ವೋ? ಯಾಕೆ ವಿರೋಧ? ನಮ್ಮದ್ದನ್ನು ನೀವು ಪಡ್ಕೊಳ್ತೀರಿ. ಹಾಗಾದ್ರೆ ನಿಮಗೆ ಅದು ನಿಮ್ಮದ್ದಾಗಿಸುವುದಕ್ಕೆ ಕಾರಣ ಯಾರು? ಅದೇ ಬಾಮ ಕೃಷ್ಣರು ಅಲ್ಲಿದ್ದಂತ ನರಕಾಸುರನ್ನು ಕೊಂದು ಸಂಪತ್ತು ಕೊಟ್ಟದ್ದು. ಅಂತದ್ದನ್ನು ಮತ್ತೆ ಅವರೇ ಪಡ್ಕೊಳ್ತೇನೆ ಅಂತ ಹೇಳಿದಾಗ ನಿಮಗೆ ಊರಿ ಆಗುತ್ತದೆ. ಯಾಕಂದ್ರೆ ನಿಮ್ಮ ಕ್ಷೇತ್ರದ್ದು ನಮಗೂ ಉಂಟಾ? ನಮ್ಮ ಕ್ಷೇತ್ರದ್ದು ನಮಗೂ ಉಂಟು. ಇಲ್ಲಿ ಸ್ವಾಭಿಮಾನ ಬೇಕು, ಮತ್ತೆ ದೇಶಾಭಿಮಾನ ಬೇಕು, ಭಾಷಾಭಿಮಾನ ಬೇಕು. ನಾವು ಒಂದೊಮ್ಮೆಗೆ ಯುದ್ಧ ಮಾಡಿದ್ರು, ಕೊನೆಗೆ ದೇವರ ಯೋಗ್ಯತೆಯನ್ನು ತಿಳಿದು ಅವರಿಗೆ ಪಾರಿಜಾತ ಕೊಟ್ಟಿದ್ದೇವೆ. ಈಗಲೂ ಹಾಗೆ ಕ್ಷತ್ರಿಯ ಪಂಥಕ್ಕಾಗಿ ನೀವು ಕುದುರೆಯನ್ನು ಕಟ್ಟಿದ್ದೀರಿ. ನನ್ನ ಭಾವ ಸತ್ತಿದ್ದಾನೆ, ಈಗ ಅವರ ಯೋಗ್ಯತೆ ಏನು ಅಂತ ಗೊತ್ತಾಗಿಲ್ಲ. ಇಲ್ಲ, ಯೋಗ್ಯತೆ ಅಲ್ಲ. ಅವರು ನಂಬಿಕೊಂಡದ್ದು ಆ ಕರಿಯ ಕೃಷ್ಣನನ್ನು, ಹಾಗೆ ಕರಿಯ ಹರಿಯನ್ನು. ಹೌದಾ? ಪಾಂಡವರು ನಂಬಿಕೊಂಡದ್ದು ಕರಿಯ ಹರಿಯನ್ನು, ನಾವು ನಂಬಿದ್ದು ಉರಿಯ ಹರಿಯನ್ನು. ನಿನಗೂ ಹರಿ ಅಂತ ಹೆಸರುಂಟಲ್ಲ, ನೀನು ಉರಿಯುವ ಅಗ್ನಿ ಅಲ್ವಾ? ಸಮುದ್ರದ ತೆರೆಗಳು ಒಂದರ ಹಿಂದೆ ಬರ್ತಾ ಇರ್ತದೆ. ಎಲ್ಲಿವರೆಗೆ ಬರ್ತದೆ? ಮರಳ ದಂಡೆಯವರೆಗೆ. ಅಲ್ಲಿವರೆಗೆ ಬಂದ್ರೆ ಮಾತ್ರ ಸಮುದ್ರಕ್ಕೆ ಮರ್ಯಾದೆ. ಹಾವು, ಸರ್ಪ, ಹುತ್ತದೊಳಗಿದ್ರೆ ನಾವು ಕೈ ಮುಗಿಯುತ್ತೇವೆ, ಅರಿಶಿನ ಹಾಕುತ್ತೇವೆ, ಪೂಜೆ ಮಾಡ್ತೇವೆ. ಹೌದಾ? ಅದೇ ಹಾವು ಹುತ್ತ ಬಿಟ್ಟು ಮನೆ ಅಂಗಳಕ್ಕೆ ಬಂದ್ರೆ 1-2 ಸಲ ಕೈ ಮುಗಿತೇವೆ. ದೇವರೇ ಈ ಸಲ ಆಗದಿದ್ರು ಮುಂದಿನ ಪಂಚಮಿಗಾದ್ರೂ ಒಂದು ತನು ಹಾಕುತ್ತೇವೆ, ಹೋಗು ದೇವರೇ ಅಂತ. ಮತ್ತು ದೇವರು ಹೋಗದಿದ್ರು ಒಂದಿಷ್ಟು ಅರಿಶಿನದ ಒಂದು ನೀರು ಮಾಡಿ ಅದ್ರ ಚೆಲ್ಲುದು, ಹೋಗು ದೇವರೇ ಅಂತ. ಮತ್ತು ಹೋಗದಿದ್ರೆ ಕಡೆಗೆ ಕೋಲಿ ಹಿಡ್ಕೊಂಡು ಹೋಗು ದೇವರೇ ಹೇಳುದು. ಹುತ್ತದಲ್ಲಿದ್ದರೆ ಗೌರವ, ಹಾವು ಹೊರ ಬಂದ್ರೆ ಗೌರವ ಇಲ್ಲ. ಬೆಂಕಿ
ಉರಿಯುತ್ತಿದ್ದರೆ ಬೇಕಾದ ಶಾಖ ಪಾಕಾದಿಗಳನ್ನು ರಚಿಸುವುದು. ಅದೇ ಬೆಂಕಿ ಒಲೆಯಿಂದ ಹೊರ ಬಂದ್ರೆ ನಾವೇ ನೀರು ಹಾಕಿ ಆರಿಸ್ತೇವೆ. ಬೆಂಕಿ ಉರಿತಿರ್ಬೇಕೇನು ಅತ್ತೆ? ಎಂತದು? ನೀವು ಹೇಳಿದ 3 ಮಾತು 100ಕ್ಕೆ 100 ಸತ್ಯ. ಮತ್ತೆ ಈಗ ಸಮುದ್ರ ದಂಡೆ ಮೀರಿ ಬಂದ್ರೆ ಮರ್ಯಾದೆ ಇಲ್ಲ, ಅದಕ್ಕೆ ಮರ್ಯಾದೆ ಇಲ್ಲ ಅಲ್ವಾ? ಸಮುದ್ರದ ತೆರೆ ಮರದಂಡ ಒಳಗಿರ್ಬೇಕು, ಇರ್ಬೇಕು. ಮೀರಿ ಬಂದ್ರೆ ಮರ್ಯಾದೆ ಇಲ್ಲ. ಇಲ್ಲ. ಹಾವು ಹುತ್ತದೊಳಗೆ ಒಳಗಿರ್ಬೇಕು, ಹೊರಗೆ ಬಂದ್ರೆ ಮರ್ಯಾದೆ ಇಲ್ಲ. ಇಲ್ಲ. ಬೆಂಕಿ ಅಗ್ನಿಕುಂಡದಲ್ಲಿ ಇರ್ಬೇಕು, ಹೊರಗೆ ಬಂದ್ರೆ ಮರ್ಯಾದೆ ಇಲ್ಲ. ಇಲ್ಲ. ಇನ್ನೊಂದು ಸೇರಿಸಬೇಕು. ಯಾವುದು? ಮನೆ ಹೆಂಗಸಿನ ಸ್ವರ 4 ಗೋಡೆಯ ಮಧ್ಯೆ ಇರ್ಬೇಕು, ಹೊರಗೆ ಬಂದ್ರೆ ಆ ಹೆಂಗಸಿಗೆ ಮರ್ಯಾದೆ ಇಲ್ಲ. ನನ್ನ ಅಳಿಯ ಒಳ್ಳೆ ಹೇಳಿದ್ದಾನೆ. ಅಲ್ಲ ಸರಿ ಇಲ್ಲ ಅಲ್ಲ ಈಗ ಇಲ್ಲ ಆ ವಾಕ್ಯ ತೆಗೆದಿದೆ. ಈಗ ಇಲ್ಲ ಸರಿ ಉಂಟು, ಸರಿ ಉಂಟು. ತೆಗೆದಿದೆ. ಇಲ್ಲ ಸರಿ ಉಂಟು. ನಾನು ಮೊನ್ನೆ ನೋಡುವಾಗ ಆ ವಾಕ್ಯವೇ ಇಲ್ಲ ಅದರಲ್ಲಿ. ಇಲ್ಲ ಈಗ ಉಂಟು. ನಿಮಗೆ ಯಾಕೆ ಸಿಗ್ಲಿ? ನಿಮಗೆ ಹೇಳಿದಲ್ಲ. ಗೊತ್ತಾಯ್ತು. ಯಾವಾಗಲೂ ಹೆಂಗಸಿನ ಧ್ವನಿ ಮನೆಯ ಮಾಡಿಗೆ ಕೇಳಬಾರ್ದು. ಅಲ್ವಾ? ನಿಮಗೆ ನಾನು ಹೇಳಬೇಕು ಅಂತ ಇಲ್ಲ, ನಿಮ್ಗೆ ಗೊತ್ತುಂಟು. ಅಲ್ಲ, ಅದು ಹೇಗೆ ಗೊತ್ತಾ? ಹೆಂಗಸಿಗೆ ಮನೆಯೇ ಲೋಕ, ಗಂಡಸಿಗೆ ಲೋಕವೇ ಮನೆ. ಹೌದಾ? ಆದ್ರೆ ಏನು ಮಾಡುವ? ಈ ನಮ್ಮ ಮನೆ ಗಂಡಸುಂಟಲ್ಲ, ಏನು ಮಾಡಿದ್ರು ಲೋಕ ಪ್ರಪಂಚಕ್ಕೆ ಕಾಲಿಡ್ಲಿಕ್ಕೆ ಹೋಗುದಿಲ್ಲ. ನನಗೂ ಅರ್ಥ ಆಗುತ್ತದೆ, ಹೆಣ್ಣು ಕೋಳಿ ಕೂಗಬಾರದು, ಗಂಡು ಕೋಳಿ ಹುಂಜವೇ ಕೂಗು. ಆದ್ರೆ ಏನು ಮಾಡುವ? ನಮ್ಮ ಮನೆಯ ಹುಂಜ ಚಂಡಿ ಕೋಳಿ ಹಾಗೆ ಕೂರ್ತಾ ಇರುವುದು ಯಾವಾಗ. ಹಾಗಾಗಿ ಹೆಣ್ಣು ಕೋಳಿ ಕೂಗುದೀಗ. ಈಗ ಅಲ್ಲಲ್ಲಿ ಕತೆ ಪ್ರಾರಂಭ ಆದದ್ದು. ಅಳಿಯ ಹೆಣ್ಣು ಕೋಳಿ ಕೂಗಿದ್ರೆ ಏನು ಮಾಡಬೇಕು ಗೊತ್ತುಂಟಾ? ಅಪಶಕುನ. ಏನು ಮಾಡಬೇಕು ಅದನ್ನು? ಹೇಗೆ? ಅಂಗಳದಲ್ಲಿ ತಲೆ ತಿರುಗಿಸಿ ಮಾಡಿಗಿಂತ ಮೇಲೆ ಆಚೆ ಬದಿಗೆ ಬಿಸಾಡಬೇಕು ಅಂತ ಉಂಟು. ಮಾಟ ತೆಗೆಯುವುದು ಅಂತಲ್ಲ. ಹೌದೌದು. ನಮ್ಮ ಮನೆ 3 ಮಾಳಿಗೆ ಎದ್ದು ನೋಡು. ಹೌದು. ಮಾಡಿಗಿಂದ ಆಚೆ ಹೋಗುದೇ ಇಲ್ಲ. ಅದು ಗೊತ್ತಾಯ್ತು. ಅದ್ರಿಂದ ಕುತ್ತಿಗೆ ಮುರಿಯುತ್ತಿದ್ರು ನನಗೆ ಅರ್ಥ ಆಗುತ್ತದೆ. ಅತ್ತೆಗೆ ಹೇಳಿದಲ್ಲ, ನನ್ನ ಅತ್ತೆ ಬಂಗಾರವೇ. ನಾನು ಹಾಗೆ ಬಂಗಾರ. ಈಗ ನೀವೆಲ್ಲ ಸೇರ್ತಾ ಇರುವಂತದ್ದು ಕೇಳಿ. ಸತ್ತು ಬಿದ್ದವ ನಿನ್ನ ಭಾವನಿಗೆ ಭಾವನ ಬಲ, ಅತ್ತೆ ಹಕ್ಕಿಗೆ ರೆಕ್ಕೆಯ ಬಲ. ನಾನೊಂದು ಮಾತು ಹೇಳ್ತೇನೆ. ಎಂತದ್ದು? ಸತ್ತವ ನಿಮ್ಮ ಮಗ ನನ್ನ ಭಾವ ಅಲ್ವಾ? ಹೌದು. ಈಗ ಅಳಿ ಅಂತ ಹೇಳಿದ್ರೆ ಮಗ ಅಲ್ವಾ? ಹೌದು ಅಲ್ವಾ? ಮಗನೇ. ಈಗ ಒಬ್ಬ ಮಗ ಸತ್ತ, ಹೌದು. ಈ ಮಗ ಬಂದಿದ್ದಾನೆ, ಹೌದು. ಆ ಮಗನ ಜಾಗಕ್ಕೆ ನನ್ನನ್ನು ಸೇರಿಸಿ ಅದರಲ್ಲಿ ಆಗುವುದಿಲ್ಲ. ಯಾಕೆ ಗೊತ್ತಾ? ನಿಜವಾಗಿ ಅದ್ರ ಹೆತ್ತ ಒಡಲಿನ ಸಂಕಟ ಅಂತ ಇರ್ತದೆ. ನೀನು ಮಗನಂತೆ, ಮಗನಲ್ಲ. ಮಗನಂತೆ ನನ್ನ ಸತ್ತ ಮಗನಿಗೆ ಕಾರಣ ಯಾರು? ಅಲ್ಲಿದ್ದಾನೆ ಅರ್ಜುನ. ಹೌದಾ? ಹಾಗಾದ್ರೆ ಪ್ರತಿಕಾರವನ್ನು ತೀರಿಸಬೇಕಾದದ್ದು ಕ್ಷತ್ರಿಯರಿಗೆ ಭೂಷಣ. ಈಗ ನಿಮ್ಮಲ್ಲಿ ಅಳಿಯನಾಗಿ ಕೇಳ್ತೇನೆ, ಏನ್ ಮಾಡ್ಬೇಕು ನಾನು? ಮರ್ಯಾದೆ ಉಂಟ ನಿನಗೆ? ಅಯ್ಯೋ, ಯಾಕೆ ಗೊತ್ತಾ? ನೀನು ಅವರಲ್ಲಿ ಹೊಗಳುವುದಲ್ಲಿ ನಿನಗೆ ರಾಜಸೂಯಾದ್ವಾರ ಮಾಡಿಕೊಂಡು ತುಪ್ಪ ಸುರಿಯುತ್ತಾರೆ ಎನ್ನುವ ಹಾಗೆ. ನಾನು ಕೊಟ್ಟದ್ದು ನನ್ನ ಕರುಳನ್ನು, ನನ್ನ ಮಗಳನ್ನು ಕೊಟ್ಟದ್ದು. ಅದೊಂದು ಹೌದು. ನಿನಗೆ ಎಂತದ್ದು? ಆ ಯಾಗ ಮಾಡುವಾಗ ನಿಮ್ಮ ಮಗಳು. ಹೌದದು. ಅದೇ ನೀನು ಅಲ್ಲೆಲ್ಲ ಕಣ್ಣಾಕಿದ್ದೆಲ್ಲ ನಮಗೆ ಗೊತ್ತುಂಟು. ಯಾರು ಹೇಳಿದ್ದು? ಎಲ್ಲ ಹೌದು, ಅದೇ ಮಾಡಿದ್ದು ನೀನು. ಎಂತದ್ದು? ಕಣ್ಣಾಕಿದ್ದಲ್ಲ, ಮತ್ತೆ ಯಾಗ ನಡೆಯುವಾಗ ಹೌದು ನಿಮ್ಮ ಮಗಳೊಂದು ತುಪ್ಪ ಹಾಕುತ್ತಿದ್ದಳು. ಹೌದು. ಮಗಳು ತುಪ್ಪ ಹಾಕುವಾಗ ನಾನು ಅಗ್ನಿಯಲ್ವ ಉರಿಯದೇ ಇರ್ತೇನೆ. ಈಗ ಅದೇ ಉರಿಯುವ ಅಗ್ನಿ ಆದ್ರೆ ನೀ ಮತ್ತೆ ಮರಳಿ ಹೋಗುವಾಗ ನಿನ್ನ ಹೆಂಡತಿ ಆದ್ರೂ ಸ್ವಾಗತ ಮಾಡಿ ಅವಳು. ಇದಕ್ಕಿಲ್ಲಿದ್ರೆ ನನಗಿಂತ ಹೆಚ್ಚಾದಳು ಅವಳು. ನೀನು ಉರಿಯುವ ಅಗ್ನಿಯಾಗಿ ಈ ಜ್ವಾಲೆಗೆ ಸಹಕಾರವಾಗುತ್ತೀಯಾ? ಯುದ್ಧಕ್ಕೆ ಹೋಗು. ಅಲ್ಲ ಮಸಿ ಕೆಂಡ ಆಗುತ್ತೀಯಾ? ಮಾವನ ಸೆರಗಲ್ಲಿ ಕಟ್ಟ. ಈಗ ಜ್ವಾಲೆಯ ಅಳಿಯನಾಗಿ ಮಾತಾಡ್ತೇನೆ. ನೀವು ಯಾವ ಕಾಲಕ್ಕೂ ಕಣ್ಣೀರು ಸುರಿಸಬಾರದು. ಪುಣ್ಯ ನಮ್ಮಲ್ಲೆಲ್ಲ ಗೆರಟೆ ಚಿಪ್ಪೆಲ್ಲ ಇರುವುದಿಲ್ಲ. ನಮ್ಮಲ್ಲೆಲ್ಲ ತೆಂಗಿನಕಾಯಿ ಚಿಪ್ಪು ಉಂಟಲ್ಲ, ಅದು ಒಲೆ ಹಾಕಿ ಸುಡುತ್ತಾರೆ, ಇರುವುದಿಲ್ಲ. ಯಾಕೆ ಪಾಪ? ಯಾರು ಪಾಪ? ನೀವೀಗ ಯಾರಿಗೆ ಮಾತಾಡ್ತೀರಿ ಗೊತ್ತಾಗುದಿಲ್ಲ. ಗೆರಟೆ ಚಿಪ್ಪು ಇಲ್ಲ. ಮತ್ತೆ ಯೋಚನೆ ಮಾಡಬೇಡಿ. ಅಗ್ನಿದೇವ ನಾನು, ನೀವು ಹೀಗೆ ಉರಿಬೇಕು. ನಾನು ಅಗ್ನಿ, ನೀವು ಜ್ವಾಲೆ, ನನ್ನ ಹೆಂಡತಿ ಸ್ವಾಹ ಎಲ್ಲ ನುಂಗುದೆ ಅಲ್ವಾ? ಹೌದು. ಹಾಗಾಗಿ ನಿಮ್ಮ ಮರ್ಯಾದೆ ಹೋಗುವುದು ಬೇರೆ ಅಲ್ಲ, ನನ್ನ ಮರ್ಯಾದೆ ಹೋಗುವುದು ಬೇರೆ ಅಲ್ಲ. ನಿಮ್ಮ ಅಳಿಯನಾಗಿ ಹೋಗ್ತೇನೆ, ಅರ್ಜುನನ ಮುಂದೆ ಜ್ವಾಲೆಯಾಗಿ ಅಗ್ನಿಯಾಗಿ ಉರಿತೇನೆ. ಅವರಿಗೆ ತಕ್ಕ ಸರಿಯಾದ ಶಾಸ್ತಿ ಮಾಡ್ತೇನೆ. ಇದು ಯೋಚನೆ ಮಾಡಬೇಡಿ. ಅದರೊಂದು ನೀವು ಒಬ್ಬನೇ ಹೋಗುದಲ್ಲ, ಇವರನ್ನು ಸೇರಿಸಿಕೊಂಡು ಹೋಗು. ಮಾವ ಯಾಕೆ ಗೊತ್ತಾ? ಇವರು ನೀಲಕೇತ,
ಹೌದು. ಈಗ ನಾವು ಇಬ್ರು ಅಗ್ನಿ ಜ್ವಾಲೆ ಆಯ್ತಲ್ಲ, ಈ ಕೆಂಪು ಬೆಂಕಿಗಿಂತ ಹಳದಿ ಬೆಂಕಿಗಿಂತ ನೀಲಿ ಬೆಂಕಿ ಸುಡುದು ಹೆಚ್ಚು, ಶಾಖ ಹೆಚ್ಚು. ಹೌದಾ? ನೀಲ, ಈ ನೀಲ ಮತ್ತೆ ಆಗ ಹೇಳಿದ್ರೆ ಈ ಗಂಡಸು ಪ್ರಯೋಜನ ಅಲ್ಲ, ಅದು ಅಂದ್ರೆ ಅದು ಒಬ್ರು ಎಂತದ್ದು ಮಾಡುದಿಲ್ಲ, ಹಾಗೆ ಜೊತೆಯಲ್ಲಿದ್ರೆ ಆದ್ರೆ ಸ್ವಲ್ಪ ಆದ್ರೂ ಮಾಡ್ತಾರ ನೋಡುವ. ಹಾಗೆ ಹೇಳಿ ಬಿಟ್ಟು ಮತ್ತೆ ಹಿಂದೆ ಬಿಟ್ಟು ನೀವು ಮುಂದೆ ಹೋಗಬೇಡ. ಅಲ್ಲಿ ಹಿಂದೆ ಬಂದ್ರು ಮತ್ತೆ ಇವರು ಮತ್ತೆ ನಾನು ಎಷ್ಟು ಸಮಯದಿಂದ ಜೊತೆಯನ್ನು ಮಗಳನ್ನು ಕೊಟ್ಟ ಮೇಲೆ, ಆದ್ರಿಂದ ಮೂಲ ಬಲ ಸಹಿತ ನೀವು ಹೋಗಬೇಕು. ಗೊತ್ತಾಯ್ತಾ ಮಾವ? ನೀವು ಬರಬೇಕು. ಎಂತ ತಲೆ ಆಡಿಸುವುದಂತದ್ದು? ಮತ್ತೆ ಇನ್ನು ತಲೆ ಕೆಳಗೆ ಹಾಕೊಂಡು ಬರ್ಲಿಕ್ಕಿಲ್ಲ. ಇಲ್ಲಿಯವರೆಗೆ ಮಾತ್ರ ಅಗ್ನಿ ಬಂದ ಮೇಲೆ ತಲೆ ಕೆಳಗೆ ಆಗ್ಲಿಕ್ಕಿಲ್ಲ. ನನಗೆ ಜಯದ ವರ್ತಮಾನ ಬರ್ಬೇಕು. ನಾನು ಹೋದನು ಈ ಸಲ ಜಯಪ್ರಕಾಶವೇ, ಅದನ್ನು ಕಾಣಬೇಕು ನಾನು. ಜಯಪ್ರಕಾಶ ಇರಬೇಕು ಅಂತಾದ್ರೆ ನಾನು ಒಟ್ಟಿಗೆ ಇರಬೇಕು. ನಾನು ನಗಾಡುತ್ತಿರುವಂತ ನನ್ನ ಗಂಡನ ಮುಖ ನೋಡ್ಬೇಕು ನಾನು. ಅಷ್ಟಲ್ಲ, ನಾನು ಮತ್ತೆ ಇರುವುದು ಯಾಕೆ? ಸರಿ, ಯೋಚನೆ ಮಾಡಿ. ಬಿಟ್ಟು ಹೋಗಬೇಡ ಮಾವ. ಇದು ಯಾವಾಗಲೂ ಹೀಗೆಯಾ? ಹೇಗೆ ಜೀವನ ಮಾಡ್ತೀರಿ ಮಾವ? ಹೌದೇನೋ? ನಿನ್ನ ಮನೆಯಲ್ಲಿ ಹೇಗೆ? ನಾನು ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ ಅತ್ತೆಯ ಮನೆಗೆ ಬಂದದ್ದು, ಇದಕ್ಕಿಂತ ಅದಾದಿತ್ತು. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಅವಳ ಮಗಳಲ್ವ ನಿನ್ನ ಹೆಂಡತಿ? ಹೇಗೆ ಹೀಗೆ ಪಿರಿಪಿರಿಯ? ನಾ ಹೇಳಿದ್ದಲ್ವ ಅದಕ್ಕಾಗಿ ಇಲ್ಲಿಗೆ ಬಂದದ್ದು ಅಂತ. ಇದಕ್ಕಿಂತ ಅದಾಗಬಹುದು. ಆದೀತು ಮಗ, ಹೇಗೆ ಬೇಕಾದ್ರೆ ಆಗಲಿ. ಹೇಗೂ ಹಾಕಿಕೊಂಡ ಅಂಗಿ ಎಷ್ಟು ಹಾರಿದ್ರೂ ಹೋಗ್ತದ ಮೈಯಿಂದ. ಇಲ್ಲ ಇಲ್ಲ, ಮತ್ತೇನು ಮಾಡುವುದು, ನಮ್ಮ ಪ್ರಾರಬ್ಧ. ಬಂದದ್ದನ್ನು ಅನುಭವಿಸಬೇಕು. ಹೌದು, ಯೋಚನೆ ಮಾಡಬೇಡಿ. ಮೊದಲಾದ್ರೆ ಒಂದು ವಿಷಯ ಬೇರೆ, ಈಗ ನಮಗಾದ್ರೂ ಪ್ರಾಯ ಆಯ್ತಲ್ಲ, ಇನ್ನೇನು ಮಾಡ್ಲಿಕ್ಕೆ. ಪ್ರಾಯ ಆಯ್ತು ಅಂತ ಹೇಳಬಾರ್ದು. ನಮಗೆಲ್ಲ ಪ್ರಾಯ ಆಗ್ಲಿಕ್ಕೆ ಉಂಟು, ಅದೊಂದು ಸಂಖ್ಯೆ ಮಾತ್ರ. ನಮ್ಮದು ಮೊದಲನ ಹಾಗೆ, ಧರ್ಮರಾಯನಿಗೆ ಬಂದ ಹಾಗೆ. ಹೌದೌದು, ಅದು ಆ ಸಂಖ್ಯೆ ಅಲ್ಲ, ಸಂಖ್ಯೆ. ಹೌದು, ಪ್ರಾಯ ಆಯ್ತು ಅಂತ ಹೇಳಲಿಕ್ಕಿಲ್ಲ, ಅದೊಂದು ಸಂಖ್ಯೆ. ಯೋಚನೆ ಮಾಡಬೇಡಿ, ನಾನಿದ್ದೇನೆ, ಹೆದರಬೇಡಿ. ಮೂಲಭೂತ ಬರ್ಲಿ, ಹೋಗುವ.